ಹಾಯ್, ನಾನು ಮಲ್ಲಿಕಾ. ನಾನಿವತ್ತು ನಿಮಗೆ ಮಟನ್ ಕರಿ ರೆಸಿಪಿ ಹೇಳಿಕೊಡ್ತಾ ಇದ್ದೇನೆ. ಇದು ಸಿಂಪಲ್ ಆಗಿರುವಂಥ ಮಟನ್ ಕರಿ ರೆಸಿಪಿ. ನೀವು ಕೂಡ ಟ್ರೈ ಮಾಡಿ. ನನ್ನ ಚಾನಲನ್ನು ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾದರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಈ ರೆಸಿಪಿ ತುಂಬಾ ಸಿಂಪಲ್ ಇದೆ. ಇದನ್ನು ಹೇಗೆ ಮಾಡೋದಂತ ನಾನು ನಿಮಗೆ ಹೇಳ್ತೇನೆ. ಇದು ಅನ್ನದ ಜೊತೆಗೆ ಕೂಡ ತುಂಬಾ ಟೇಸ್ಟಿಯಾಗಿರುತ್ತದೆ. ಹಾಗೆ ರೋಟಿ ಚಪಾತಿಗೂ ಕೂಡ ಇದು ತುಂಬಾ ಟೇಸ್ಟ್ ಆಗ್ತದೆ. ನೀವೊಮ್ಮೆ ಇದನ್ನು ಟ್ರೈ ಮಾಡಿ ನೋಡಿ. ಈಗ ಇದನ್ನು ಮಾಡೋದು ಹೇಗಂತ ನಾನು ನಿಮಗೆ ಹೇಳ್ತೇನೆ. ಮೊದಲಿಗೆ ನಾನು 1 kg ಮಟನ್ ತಗೊಂಡಿದ್ದೇನೆ. ಮಟನನ್ನು ಸಣ್ಣ ಸಣ್ಣ ಪೀಸಾಗಿ ಕಟ್ ಮಾಡಿ ಒಳ್ಳೆ ರೀತಿಯಲ್ಲಿ ಕ್ಲೀನ್ ಮಾಡಿ ಇಟ್ಟಿದ್ದೇನೆ. ಇದನ್ನು 5 ವಿಸಿಲಲ್ಲಿ ಕುಕ್ಕರಲ್ಲಿ ಬೇಯಿಸಬೇಕು. ಅದಕ್ಕೆ ಇದನ್ನು ಮೊದಲಿಗೆ ನಾನು ಕುಕ್ಕರ್ಗೆ ಹಾಕ್ತೇನೆ. ಇದನ್ನು ಕುಕ್ಕರ್ಗೆ ಹಾಕಿ ಮೆಣಸಿನ ಹುಡಿ, ಖಾರಕ್ಕೆ ಬೇಕಾಗುವಷ್ಟು ಅರಿಶಿನ ಹುಡಿ, ಗರಂ ಮಸಾಲ, ರುಚಿಗೆ ಬೇಕಾಗುವಷ್ಟು ಉಪ್ಪು ಹಾಕಿ ಅರ್ಧ ಗ್ಲಾಸ್ ನೀರು ಹಾಕಿ 5 ವಿಸಿಲ್ ಕೊಡ್ತೇನೆ. ಇದಕ್ಕೆ ಮಸಾಲದಲ್ಲಿ 1 ಟೊಮೆಟೊ, ಕೊತ್ತಂಬರಿ ಮತ್ತು ಗೇರು ಬೀಜ, ಜೀರಿಗೆ, ಹಸಿಮೆಣಸು, ಕರಿಮೆಣಸು ಮತ್ತು ಏಲಕ್ಕಿ, ಲವಂಗ, ಚಕ್ಕೆ ಇಷ್ಟನ್ನು ರುಬ್ಲಿಕ್ಕೆ ಉಂಟು. ಇದನ್ನು ಮಿಕ್ಸಿ ಜಾರಿಗೆ ಹಾಕಿದ್ದೇನೆ. ಹಾಗೆಯೇ 3 ನೀರುಳ್ಳಿಯನ್ನು ಕೂಡ ಫ್ರೈ ಮಾಡಿ ಇದೇ ಜಾರಿಗೆ ಹಾಕಿದ್ದೇನೆ ನಾನು. ಇದಕ್ಕೆ ನಾನು ಈಗ ಕೊತ್ತಂಬರಿ ಸೊಪ್ಪು ಕೂಡ ಹಾಕಿದ್ದೇನೆ. ಒಟ್ಟಿಗೆ ಗ್ರೈಂಡ್ ಮಾಡಿ ತಗೊಳ್ತೇನೆ ಇದನ್ನು. ಈಗ ಮಟನ್ ಕೂಡ ಬೆಂದು ರೆಡಿ ಆಗಿದೆ. ನೋಡ್ತಾ ಇರ್ಬೋದು ನೀವು, ತುಂಬಾ ಒಳ್ಳೆಯದಾಗಿ ಬೆಂದಿದೆ ಇದು. ಈಗ ಒಗ್ಗರಣೆಗೆ ರೆಡಿ ಮಾಡುವ. ಒಗ್ಗರಣೆಗೆ 3 ಚಮಚದಷ್ಟು ತುಪ್ಪ ಹಾಕಿದ್ದೇನೆ ನಾನು. ತುಪ್ಪ ಬಿಸಿ ಆಗಲಿಕ್ಕೆ ಬಿಡುವ. ಈ ಥರ ನೀವೊಮ್ಮೆ ಟ್ರೈ ಮಾಡಿ ನೋಡಿ, ತುಂಬಾ ಟೇಸ್ಟಿ ಆಗ್ತದೆ. ತುಪ್ಪ ಕೂಡ ಬಿಸಿ ಆಗಿದೆ. ಅದಕ್ಕೆ ಸ್ವಲ್ಪ ಸಾಸಿವೆ ಹಾಕ್ಕೊಂಡೆ ನಾನು. ಈಗ ಪಲಾವ್ ಎಲೆ, ಬಿರಿಯಾನಿ ಎಲೆ ಕೂಡ ಹಾಕ್ತಾ ಇದ್ದೇನೆ ಇದಕ್ಕೆ ಒಂದು. ಹಾಗೆಯೇ ಕರಿಬೇವು ಕೂಡ ಹಾಕ್ತಾ ಇದ್ದೇನೆ. ಒಗ್ಗರಣೆಗೆ 1 ನೀರುಳ್ಳಿ, ಸಣ್ಣ ನೀರುಳ್ಳಿಯನ್ನು ಕಟ್ ಮಾಡಿ ಕೂಡ ಹಾಕಿದ್ದೇನೆ ನಾನು ಇದಕ್ಕೆ. ಇದು ಸ್ವಲ್ಪ ಫ್ರೈ ಆಗಬೇಕು ನೀರುಳ್ಳಿ. ಈಗ ಇದು ಫ್ರೈ ಆಗ್ತಾ ಬಂತು. ಇದಕ್ಕೆ ನಾನು ತೆಂಗಿನಕಾಯಿ ಏನು ಹಾಕಲಿಲ್ಲ. ತೆಂಗಿನಕಾಯಿ ಹಾಕದೇನೆ ನಾನು ಮಟನ್ ಗ್ರೇವಿ ಮಾಡ್ತಾ ಇದ್ದೇನೆ, ಮಟನ್ ಕರಿ. ಇದು ಫ್ರೈ ಆಗಿದೆ ಈಗ ನೋಡಿ. ಇದಕ್ಕೆ ಶುಂಠಿ ಮತ್ತು ಬೆಳ್ಳುಳ್ಳಿ ಪೇಸ್ಟ್ ಹಾಕ್ತಾ ಇದ್ದೇನೆ. ಇದು ಕೂಡ ಫ್ರೈ ಆಗ್ತಾ ಬಂತು. ಈಗ ಇದಕ್ಕೆ ಬೇಯಿಸಿಟ್ಟ ಮಟನ್ ಅನ್ನು ಕೂಡ ಹಾಕಿದ್ದೇನೆ. ಮಟನ್ ಹಾಕಿದ ನಂತರ 1 2 ರಿಂದ 3 ನಿಮಿಷ ತನಕ ಇದನ್ನು ತುಪ್ಪದಲ್ಲಿ ಉರಿಬೇಕು. ಸ್ವಲ್ಪ ಟೇಸ್ಟ್ ತುಂಬಾ ಒಳ್ಳೇದು ಬರ್ತದೆ ಇದರದ್ದು. ಈಗ 2 ರಿಂದ 3 ನಿಮಿಷ ನಾನು ತುಪ್ಪದಲ್ಲಿ ಇದನ್ನು ಸ್ವಲ್ಪ ಕಮ್ಮಿ ಉರಿಯಲ್ಲಿ ಬೇಯಿಸಿದ್ದೇನೆ. ಈಗ ಮಸಾಲ ಕಡಿದಿಟ್ಟದನ್ನು ನಾನು ಇದಕ್ಕೆ ಗ್ರೈಂಡ್ ಮಾಡಿದ ಮಸಾಲವನ್ನು ಇದಕ್ಕೆ ಹಾಕ್ತಾ ಇದ್ದೇನೆ. ಮಸಾಲ ಹಾಕಿದ ನಂತರ ಜಾಸ್ತಿ ನೀರು ಹಾಕಲಿಕ್ಕೆ ಹೋಗಬೇಡಿ. ಇದಕ್ಕೆ ಸ್ವಲ್ಪನೇ ನೀರು ಸೇರಿಸಿ, ಯಾಕೆಂದರೆ ನಾವು ಮಟನ್ ಬೇಯಿಸಿದ ನೀರಿರುತ್ತೆ ಅದನ್ನು ಹಾಕಲಿಕ್ಕೆ ಉಂಟು. ಇದನ್ನು ಮಿಕ್ಸ್ ಮಾಡ್ತೇನೆ ನಾನೀಗ. ಸ್ವಲ್ಪನೇ ನೀರು ಹಾಕಿದ್ದೇನೆ, ಮಿಕ್ಸಿ ಜಾರ್ನಲ್ಲಿದ್ದ ನೀರನ್ನು. ಅದನ್ನು ಸರಿಯಾಗಿ ಮಿಕ್ಸ್ ಮಾಡ್ತೇನೆ ಈಗ. ಈಗ ಮಟನ್ ಬೇಯಿಸಿದ ನೀರು ಉಂಟಲ್ಲ, ಅದನ್ನು ಹಾಕ್ತಾ ಇದ್ದೇನೆ ಇದಕ್ಕೆ. ಈ ನೀರನ್ನು ಇದಕ್ಕೆ ಹಾಕಬೇಕು, ಆಗ ಒಳ್ಳೆ ಟೇಸ್ಟ್ ಕೂಡ ಬರ್ತದೆ. ಈ ಹದಕ್ಕೆ ಮಾಡಿದ್ದೇನೆ ಮಟನ್ ಕರಿ. ನನ್ನದು ತುಳುವಿನಲ್ಲಿ ಕೂಡ ರೆಸಿಪಿ ಉಂಟು, ಯಾರೆಲ್ಲ ನೋಡದಿದ್ದರೆ ನೋಡಿ ಒಮ್ಮೆ.
ಈ ಥರ ಈ ಹದಕ್ಕೆ ಮಾಡಿ ಇಟ್ಟಿದ್ದೇನೆ. ಇದನ್ನು ಸರಿಯಾಗಿ ಕುದಿಯಲು ಬಿಡುವ. ಈಗ ಗ್ರೇವಿ ಸರಿಯಾಗಿ ಕುದೀತಾ ಉಂಟು. ಈಗ ನಾನು ಇದಕ್ಕೆ ಸ್ವಲ್ಪ ಕಸೂರಿ ಮೇಥಿ ಹಾಕ್ತಾ ಇದ್ದೇನೆ. ಇಲ್ಲದಿದ್ದರೆ ಕೊತ್ತಂಬರಿ ಸೊಪ್ಪು ಕೂಡ ಕಟ್ ಮಾಡಿ ಹಾಕ್ಬೋದು. ಇದು ತುಂಬಾ ಟೇಸ್ಟ್ ಆಗ್ತದೆ, ಅದಕ್ಕಾಗಿ ನಾನು ಕಸೂರಿ ಮೇಥಿಯನ್ನು ಹಾಕಿದ್ದೇನೆ. ನನ್ನ ಮಟನ್ ಕರಿ ರೆಡಿ ಆಗಿದೆ. ನೀವು ಕೂಡ ಹೀಗೆ ಟ್ರೈ ಮಾಡಿ. ನಿಮ್ಮದು ಹೇಗೆ ಆಗಿದೆ ಅಂತ ನನಗೆ ಕಮೆಂಟ್ ಮಾಡಿ ಹೇಳಿ. ಓಕೆ, ಬಾಯ್.